ದಕ್ಷಿಣ ಕನ್ನಡ ಜಿಲ್ಲೆಡು ಶುಕ್ರವಾರ ಬಯ್ಯದ ಜಿಲ್ಲಾ ವರದಿ ಪ್ರಕಾರ 13 ಜನಕ್ಕೆ ಕೊರೋನಾ ಸೋಂಕು ದೃಢ ಆಗಿದೆ. ಚಿಕಿತ್ಸೆಯನ್ನು ಪೂರೈಸಾದ ಒಟ್ಟು 30 ಜನ ಶುಕ್ರವಾರ ಬಯ್ಯಡು ಆಸ್ಪತ್ರೆಗೆ ಬಿಡುಗಡೆ ಆಗಿದೆ. ಅಂಚನೆ ಖಾಸಗಿ ಅನುದಾನ ರಹಿತ ಶಾಲೆಗಳಿಂದ ಶುಲ್ಕ ಹೆಚ್ಚು ಮಾಡ್ತಾರೆ ಬಲ್ಲಿ ಪಡೆದು ಸರ್ಕಾರ ಕಟ್ಟುನಿಟ್ಟಿದ ಆದೇಶ ಕೊಡ್ತದೆ. ಆಂಡಲ ಶುಲ್ಕನಿ ಎಂಚ ಪಾವತಿ ಮಾಡ್ಕೊಂಡು ಜನಸಾಮಾನ್ಯರ ಚಿಂತೆ ಆಗುವುದು. ಕೊರೋನಾದ ವಿರುದ್ಧ ಹೋರಾಟ ಮಾಡ್ಕೊಡು, ಕೊರೋನಾದ ಒಟ್ಟಿಗೆ ಬದುಕರೆ ಕಲ್ಪಡು ಅಂಚನೆ ಆರ್ಥಿಕವಾದ ಹೋರಾಟ ಮಾಡ್ಕೊಂಡು ಅಂಚಿನ ಸ್ಥಿತಿ ಜನಸಾಮಾನ್ಯರನ್ನ ಆದುಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಶುಕ್ರವಾರ ಬಯ್ಯದ ಜಿಲ್ಲಾ ವರದಿ ಪ್ರಕಾರ 13 ಜನಕ್ಕೆ ಕೊರೋನಾ ಸೋಂಕು ದೃಢ ಆತಂಡು. ಇನ್ನಿಟ್ಟು 4 ಜನ ಸೌದಿ ಅರೇಬಿಯಾದ ಬೈದಿನಕಲು, 7 ಜನ ಶಾರದಾದ ಬೈದಿನಕಲು, 2 ಜನಕ್ಕೆ ಜ್ವರ ತೀವ್ರತೆಡು ಸೋಂಕು ಪತ್ತೆ ಆತಂಡು. ನನಗೆ ಮಲ್ಲ ವಿಷಯ ಬಂಡ 30 ಜನ ಕೊರೋನಾ ಚಿಕಿತ್ಸೆಯನ್ನು ಪೂರೈಸಾದು ಆಸ್ಪತ್ರೆದು ಶುಕ್ರವಾರ ಬಯ್ಯಾಗ ಬಿಡುಗಡೆ ಆತಿರು. ದಕ್ಷಿಣ ಕನ್ನಡ ಜಿಲ್ಲೆಡು ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 416. ಈ ಪೈಕಿ 280 ಜನ ಇತ್ತ ಸಕ್ರಿಯವಾದ ಚಿಕಿತ್ಸೆಡು ಉಳ್ಳೇರು. ಇದೇ ಮುಟ್ಟ ಒಟ್ಟು 206 ಜನ ಚಿಕಿತ್ಸೆ ಪೂರೈಸಾದ ಬಿಡುಗಡೆ ಆತರು. ರೆಡ್ ಜನ ಕೊರೋನಾ ಸೋಂಕುದ ಒಟ್ಟಿಗೆ ಬೇತ ರೋಗಗಳ ಬಳಲೊಂದಿತ್ತದು ಐಸಿಯುಡು ಚಿಕಿತ್ಸೆ ಪಡೆಯೊಂದುಳ್ಳೇರು. ನಮ್ಮ ಉಳ್ಳಾಲ ಪರಿಸರಡು ಸೋಮೇಶ್ವರ ಉಚ್ಚಿಲ ಪರಿಸರದ ಕಡಲದ ಅಬ್ಬರ ಬಾರಿ ಜೋರ್ಡೆ ಉಂಡು. ಕಡಲ್ ಕೊರೆತದ ತೀವ್ರತೆಲ ಹೆಚ್ಚಾತನು. ಅನುದಾನ ರಹಿತ ಖಾಸಗಿ ಶಾಲೆಲಿದ್ದ ಬೋಧನಾ ಶುಲ್ಕ ಕರಿ ವರ್ಷದ ಹೆಚ್ಚ ಮಲ್ಪಂದಿಲೇಕ ಸರ್ಕಾರ ಕಟ್ಟುನಿಟ್ಟದ ಆದೇಶ ಕೊಡ್ತುಂಡು. ಆಂಡ ಶಾಲಾ ಶುಲ್ಕನಿ ಎಂಚ ಪಾವತಿ ಪನ್ಪುನ ಮಲ್ಲ ಎತೆಟ್ಟು ಹೆಚ್ಚಿನ ಪಾಲಕಿರು ಉಳ್ಳೇರು. ಲಾಕ್ಡೌನ್ ಹಿಡಿದಾತ್ರ ಸರಿಯಾದ ಕೆಲಸ ಇಜ್ಜಂದೆ, ಸರಿಯಾದ ಬೇರ ಇಜ್ಜಂದೆ ಮಧ್ಯಮ ಕೆಳವರ್ಗದಕ್ಕಳು ಜಿಂಜ ತಾಪತ್ರಯಡು ಉಳ್ಳೇರು. ಮಕ್ಕಳು ಕೊರೋನಾ ವಿರುದ್ಧದ ಹೋರಾಟಲ ಮಲ್ಪಡಾತನು. ಕೊರೋನಾದ ಒಟ್ಟಿಗೆ ಬದುಕೆರೆ ಕಲ್ತೊಂದು ತಂಕಲ ಆರ್ಥಿಕ ಸ್ಥಿತಿಗತಿ ಸುಧಾರಣೆಗಳ ಮಲ್ಲ ಹೋರಾಟ ಮಲ್ಪಡಾತನು.